ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಯಾನಶೀಲಾ ಕುಂದರ್ ಇತ ವಾರ್ತೆದೇವರ ಡ್ರಗ್ಸ್ ಬಗ್ಗಿತು ಮಾಹಿತಿ ಕೊರಿಯರ ಹೆಲ್ಪ್ ಲೈನ್ ಸುರುಮಲ್ತದಿತ್ತದ ಐಕ್ ಮಾಹಿತಿ ಕೊರಲೆಂದು ಜಿಲ್ಲಾಧಿಕಾರಿ ದರ್ಶನ್ HB ಪಂತೆರ ಕುಡ್ಲದ ಪುರಭವನೋಡು ಬುಧವಾರ ಅಂತಾರಾಷ್ಟ್ರೀಯ ಅಮಲು ಸೊತ್ತು ಹಾಳು ಉಪಯೋಗ ಬೊಕ್ಕ ಅಕ್ರಮ ಸಾಗವನ ವಿರೋಧಿ ದಿನಾಚರಣೆ ಉದಿಪನ ಮಲ್ತದ ಆರು ಪಾತಿರಿಯರು ಕುಡ್ಲನಗರ ಪೊಲೀಸ್ ತನಿಲೆಟ್ ಯನಪಯ್ಯ ಡೀಮ್ಡ್ ವಿಶ್ವವಿದ್ಯಾನಿಲಯದ ಜತೆ ಸಿರಿಗೆಡ ಅಂತಾರಾಷ್ಟ್ರೀಯ ಅಮಲು ವಸ್ತು ಹಾಳು ಉಪಯೋಗ ಬೊಕ್ಕ ಅಕ್ರಮ ಸಾಗವನ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನೋಡು ಬುಧವಾರ ನಡೆತಂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HB ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಡ್ರಗ್ಸ್ ಒಂಜಿ ಸಾಮಾಜಿಕ ಪೀಡೆ ಇಂದಕ್ಕೆ ವಿರೋಧ ಅಭಿಯಾನದಿ ಒಂದು ಕುಡ್ಲ ಪೊಲೀಸ್ ಕಮಿಷನರ್ ಎಡ್ಡೆಬೇಲೆ ಮಲ್ತದೆರ ಸಮಾಜದ ಬೆರಿಸಾಯ ಎತ್ತನ ಮಾತ್ರ ಜಿಲ್ಲಾಡಳಿತ ಬೊಕ್ಕ ಪೊಲೀಸರಿಂದಕ್ಕೆ ವಿರೋಧವಾದ ಪೊರಂಬರೆ ಸಾಧ್ಯ ಡ್ರಗ್ಸ್ ಬಗೆಟ್ ಮಾಹಿತಿ ಕೊರಿಯರ ಹೆಲ್ಪ್ ಲೈನ್ ಸುರು ಮಲ್ತದಿತ್ತದ ಐಕ್ ಮಾಹಿತಿ ಕೊರಲಿ ಮಾಹಿತಿ ಕೊರಂಡ ಮಾತ್ರ ಎಂಕುಲು ಕ್ರಮದ ತೊಂದರೆ ಸಾಧ್ಯ ಆಪುಂಡು ಮಾಹಿತಿ ಕೊರ್ಪುನಕ್ನ ಗುಟ್ಟು ಕಾತನುಂಡೊಂದು ಜಿಲ್ಲಾಧಿಕಾರಿ ಪಂಡ್ಯರು ಮಲ್ಲಬಿನ್ನೀರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೊಕ್ಕ ಜಿಲ್ಲಾ ಕಾನೂನು ಸೇವೆಲೆನ ಪ್ರಾಧಿಕಾರದ ಸದಸ್ಯ ಕಾರ್ಯಂತರ ಜೈಬುನ್ನಿಸ ಪಾತ್ರದ ಅಮಲು ಸೊತ್ತು ಬಾರಿ ಮಲ್ಲಪೀಡೆ ಬೊಕ್ಕ ಸಿಕ್ ದೇಶದ ವೈದ್ಯ ಲೋಕಗ್ ಬೊಕ್ಕ ಆಡಳಿತಗೂ ಸವಾಲಾದುಂಡು ನಶೆ ಮುಕ್ತ ಭಾರತ ಅಭಿಯಾನ ದಿದಿತ್ತದ ಈ ಅಭಿಯಾನಡು ಸಮಾಜದ ಮಾತೆರ್ಲ ಕೈ ಜೋಡಿಸವಡುಂದು ಪಂಡ್ಯರ ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಗುರ್ಕಾರ್ಪದ ಎಡ್ಡೆ ಪಾತ್ರ ಪಂಡದ ಅಮಲು ಸೊತ್ತುದ ತೊನ್ನೆಕ್ ವಿರೋಧದ ಪ್ರತಿಜ್ಞೆ ಮಲ್ಪಾಯರ DCP ಲಾಯನ ಕೆ ರವಿಶಂಕರ್ ಉಮೇಶ್ ಬಿ ಡಾಕ್ಟರ್ ಅಶ್ವಿನ್ ಶೆಟ್ಟಿ ಬಿ ನೆರದಿತ್ತರ ಬಾಲಮನು ವೈದ್ಯರ ಬೊಕ್ಕ ಗ್ಲೋಬಲ್ ಜ್ಞಾನ ಅಕಾಡೆಮಿದ ವ್ಯವಸ್ಥಾಪಕ ನಿರ್ದೇಶಕರ ಡಾಕ್ಟರ್ ರುಕ್ಸಾನಾ ಹಸನ್ ಸಂಪನ್ಮೂಲ ವ್ಯಕ್ತಿಯಾದಿತ್ಯರ ಡ್ರಗ್ಸ್ ಹಾಳು ಪರಿಣಾಮ ಬಗೆಟ್ ವಿಡಿಯೋ ಪ್ರದರ್ಶನ ಮಲ್ತೆರ. Such short videos which we normally make, with the police department makes and all. So these are very small steps that we take, but the impact of this should be huge. So today, this whole program or this whole awareness program, which you will of course listen more from our resource person next, is not for us. It's basically for you. It's basically for the future generation. Our time has already passed, so it is the time of the future generation that we are looking at. In the world, there are a lot of examples where the society has been, imprint with all these menace, especially the drug menace. It can be any form of drugs. That then once that society, if that society has to be destroyed, we don't need weapons, we don't need bombs, we don't need anything. All we have to do is take care of the society that is actually in the forefront, led by the youth. So if you destroy the youth, you destroy that society. If the society is destroyed, then you destroy a region and the whole country actually collapses internally. So my dear friends, we are all as strong as our youth. We are as strong as our society. So the bulwark of the society is our future generation. ಮಾದಕ ದ್ರವ್ಯ ಎನ್ನುವುದು ಒಂದು ಅತ್ಯಂತ ಪಿಡುಗಿನ ಒಂದು ಕಾಯಿಲೆ ಆಗಿದೆ. ಇದು ನಿಜವಾಗ್ಲೂ ಒಂದು ಅಭ್ಯಾಸ ಅಲ್ಲ. ಅಭ್ಯಾಸ ಆಗಿ ಪ್ರಾರಂಭ ಆದರೂ ಕೂಡ ಇದು ಒಂದು ದೊಡ್ಡ ಕಾಯಿಲೆಯಾಗಿ ಮಾರ್ಪಡುತ್ತದೆ. ಇದು ಈ ದೇಶದ ಎಲ್ಲರಿಗೂ ಒಂದು ಸವಾಲಾಗಿದೆ, ವೈದ್ಯ ಲೋಕಕ್ಕೆ ಒಂದು ಸವಾಲಾಗಿದೆ, ನಮ್ಮ ದೇಶದ ಆಡಳಿತಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ನಾವು ಈ ಮಾದಕ ದ್ರವ್ಯ ಎಂಬ ಈ ಕೂಪದಿಂದ ನಮ್ಮ ಯುವಜನರನ್ನು, ನಮ್ಮ ದೇಶದ ಪ್ರಜೆಗಳನ್ನು ಹೊರತರಬೇಕಾದದ್ದು, ಅದರ ಬಗ್ಗೆ, ಅದರ ದುಷ್ಪರಿಣಾಮಗಳ ಬಗ್ಗೆ ಒಂದು ಸಂದೇಶವನ್ನು ನಾವು ನೀಡುವಂತಹದ್ದು ನಿಜವಾಗಲೂ ಈಗಿನ ಈ ಪ್ರಸ್ತುತ ಕಾಲದಲ್ಲಿ ಬಹಳ ಅವಶ್ಯಕವಾಗಿದೆ. ಒಂದು ದೇಶವನ್ನು ಹಾಳುಗೆಡವಲು ಅಥವಾ ದೇಶವನ್ನು ನಾಶ ಮಾಡಲು ಅದರ ಮೇಲೆ ಬಾಂಬ್, ಕ್ಷಿಪಣಿ ಅಂಥದ್ದೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ಆ ಮಕ್ಕಳಲ್ಲಿ, ಆ ದೇಶದ ಜನತೆಯಲ್ಲಿ ಈ ಪಿಡುಗನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿ ಸಾಕು. Why is the police department talking so much about it? Because they have been dealing with their naked hands at the worst cases when nobody is there to help. Anybody in this auditorium, if you ask me, is an addict. Definitely it's a big no. ರಾಜ್ಯ ಸರ್ಕಾರ ಮಂತ್ರಿಮಂಡಲದ 13 ಜನ ಮಂತ್ರಿಯರಿಗೆ ಜಿಲ್ಲಾ ಉಸ್ತುವಾರಿದ ಜವಾಬ್ದಾರಿ ಪಟ್ಟದಂಡ ಆರೋಗ್ಯ ಬೊಕ್ಕ
ಕುಟುಂಬ ಕಲ್ಯಾಣ ಮಂತ್ರಿ UT ಖಾದರ್ರಿಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಬೊಕ ಕೊಡಗು ಇಂಚ 4 ಜಿಲ್ಲೆಲನ ಜವಾಬ್ದಾರಿ ಕೊಡ್ತೇರ. ಮುಖ್ಯಮಂತ್ರಿ DK ಶಿವಕುಮಾರ್ ದುಂಬಾಳ್ತದ ರಾಜ್ಯ ಸರ್ಕಾರ ಆಡಳಿತ ಸುಧಾರಣೆದ ದಿಟ್ಟಿಡ ಮಂತ್ರಿಮಂಡಲದ 13 ಜನ ಮಂತ್ರಿಯರಿಗೆ ಬೇತೆ ಬೇತೆ ಜಿಲ್ಲಾ ಉಸ್ತುವಾರಿದ ಜವಾಬ್ದಾರಿ ಪಟ್ಟದ ನಿಗಂಟದ ಆದೇಶ ಪಿತಡ್ಪಾದಂಡ. ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ UT ಖಾದರ್ರಿಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಬೊಕ್ಕ ಕೊಡಗು ಇಂಚ 4 ಜಿಲ್ಲೆಲನ ಜವಾಬ್ದಾರಿ ಕೊಡ್ತೇರ. ಮಂತ್ರಿ KJ ಜಾರ್ಜ್ರಿಗೆ ಮಲೆನಾಡ ಭಾಗದ ಶಿವಮೊಗ್ಗ, ಚಿಕ್ಕಮಗಳೂರು ಬೊಕ್ಕ ದಾವಣಗೆರೆ ಜಿಲ್ಲೆಲನ ಜವಾಬ್ದಾರಿ ಕೊಡ್ತೀರ. ರಿಕ್ಷಾಲೇನುಂತಾರೆ ಅವಕಾಶ ಕೊರಡೊಂದು ಒತ್ತಾಯ ಮಲ್ತದ ರಿಕ್ಷಾ ಡ್ರೈವರ್ಲು BC ರೋಡ್ದ ಮೇಲ್ಸಂಕದ ಅಡಿಟ್ಟು ಪ್ರತಿಭಟನೆ ನಡಪಾದೇರ. ರಿಕ್ಷಾಲೇನು ಉಂತಾಯರ ಅವಕಾಶ ಕೊರಡೊಂದು ಒತ್ತಾಯ ಮಲ್ತದ ರಿಕ್ಷಾ ಡ್ರೈವರ್ಲು BC ರೋಡ್ದ ಮೇಲ್ಸಂಕದ ಅಡಿಟ್ಟು ಪ್ರತಿಭಟನೆ ನಡಪಾಯರ. ಪ್ರತಿಭಟನೆಡ ರಿಕ್ಷಾ ಡ್ರೈವರ್ ಬೊಕ ಧನಿಕ್ಲನ ಸಂಘದ ಗುರ್ಕಾರ್ಯರ ವಿಶ್ವನಾಥ ಚೆಂಟಿಮಾರ್ ಪಾತ್ರದ ಸಾರ್ವಜನಿಕರಿಗೆ ಅನುಕೂಲ ಆಪ್ನ ದಿಟ್ಟೆಡ ಪಾಣೇರ್ ಹಿಡ್ದು ಬಂಟ್ವಾಳ ಮುಟ್ಟ 15 ರೂಪಾಯಿಗೆ ಸರ್ವಿಸ್ ಕೊರೊಂದುಲ್ಲ ಅಂಡ ಇತ್ತೆ BC ರೋಡು ರಿಕ್ಷಾ ಉಂತನೇನ ದೆತ್ತು ಪಾಡ್ದಂಡ ಒಂದು ಆಯನೆಡ್ದು ಬೊಕ್ಕ ಎಂಕ್ಲಿಗೆ ರಿಕ್ಷಾ ಉಂತಾಯರ ಬುಡೊಂದಿಜ್ಜಿ ಈಚಾರಾದ ಇನ್ಸ್ಪೆಕ್ಟರ್ ಕೈ ತಲ್ಪೋದು ಭಿನ್ನ ಇತ್ತದಾದ ಪಂಡೇರ. ರಿಕ್ಷಾ ಉಂತಾಯರ ಅವಕಾಶ ಕೊರೊಂಡಲ್ಲ ಇತ್ತೆ ಅವಲು ಕಾರ್ಲಿನ ಉಂತವು ನೆಡ್ದವರ ಸಮಸ್ಯೆ ಸೃಷ್ಟಿ ಆತಂಡ ಇತ್ತೆ ಟ್ರಾಫಿಕ್ ಪೊಲೀಸರ ಅವಲು ರಿಕ್ಷಾ ಉಂತಾಯರೆ ಅವಕಾಶ ಇಜ್ಜಿಂದ ತೆರಿಪಾದೇರ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೆರಿಪಾದ 6 ಬತ್ತದ ಎಂಕ್ಲಿಗೆ ನ್ಯಾಯ ಕೊರ್ಪೆರಂದು ಭರವಸೆ ಉಂಡೊಂದು ವಿಶ್ವನಾಥ ಚೆಂಟಿಮಾರ್ ಪಂಡೇರ. ನಾವೊಂದು ಸುಮಾರು 50 ವರ್ಷಗಳ ಮುಂಚೆ ನಾವು ಇಲ್ಲಿ ಸರ್ವಿಸ್ ಮಾಡ್ತಿದ್ದೇವೆ. ಮಾನವಗುಂಟು ಬಂಟ್ವಾಳ ಅಂತ 1 ರೂಪಾಯಿಗೆ ನಾವು ಸರ್ವಿಸ್ ಮಾಡ್ತಿದ್ವಿ. ಈಗ ಒಂದು 15 ರೂಪಾಯಿ ನಾವು ಮಾಡಿದ್ವಿ. ಯಾಕಂದರೆ ಜನಗಳಿಗೆ ಎಂಗೇಜ್ ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಸರ್ವಿಸ್ ಮುಖಾಂತರ ಜನಗಳಿಗೊಂದು ನಾವೊಂದು ಸರ್ವಿಸ್ ಕೊಡ್ತಾ ಇದ್ದೇವೆ. ಈಗ ಏನಾಗಿದೆ ಅಂದರೆ ನಾವು ಮುನ್ಸಿಪಾಲಿಟಿಯಲ್ಲಿ ಬಸ್ಸಿಗೆ ತೆಗೆದಾದ ಮೇಲೆ ನಮಗೆ ಎಲ್ಸೇ ನೀರಿಗೆ ಬಿಟ್ಟಿಲ್ಲ. ನಾವು ಸೀದಾ ನಮ್ಮ ಇನ್ಸ್ಪೆಕ್ಟರ್ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ನಮಗೆ ರಿಕ್ಷಿಂಗ್ ಇನ್ಸ್ಪೆಕ್ಟರ್ ಹೇಳಿದ್ರು ನೀವು ರಿಕ್ವೆಸ್ಟ್ ನಡೆಸ್ಕೊಡಿ ಅಂತ ಅವರಿಗೆ ನಮ್ಮ ಆಮೇಲೆ ಜವನ ಜವಂತಿ ಮಲ್ಲ ಕನಕಟ್ಟೊಡು ಸಾಮರ್ಥ್ಯಗೆ ಬಗೆಟ್ ನಂಬಿಕೆ ದಿವಡು ಉದ್ದೇಶ ಸಾಧನೆಗೂ ಬುಡಂದು ಪುಣೆವಡೊಂದು ಹಿಂದಿ ಸಿನಿಮಾ ರಂಗದ ಮಲ್ಲ ಪುದರ್ಪುಯಿ ನಟೆ ಶಾರುಖ್ ಖಾನ್ ಪಂತೆರ. ಕುಡ್ಲಡ್ ರೋಹನ್ ಕಾರ್ಪೊರೇಷನ್ದ ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಕಾರ್ಯಕ್ರಮಟ್ಟು ವಿಶೇಷ ಪಾತ್ರಕತೆಟ ಆರು ಪಾಲ್ಗೊಂಡೇರ. ಕುಡ್ಲದ ಮಲ್ಲ ಪುದರ್ಪುಯಿ ಬಿಲ್ಡರ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ದ ರಿಲೇಟ್ ಗುರುವಾರ ಕುಡ್ಲ ಅಡ್ಯಾರ್ದ ಅಡ್ಯಾರ್ ಗಾರ್ಡನ್ ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಪನ್ಪನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತದ ಹಿಂದಿ ಸಿನಿಮಾ ರಂಗದ ಮಲ್ಲ ಪುದರ್ಪಡೆನ ನಟೆ ಶಾರುಖ್ ಖಾನ್ ಕಾರ್ಯಕ್ರಮಟ್ಟು ಪಾಲ್ಗೊಂಡೇರ. ಇಂಡಿಯನ್ ಐಡಲ್ ಪುದರ್ಪುಯಿ ಸಲ್ಮಾನ್ ಅಲಿ ಪದ ಕರಾವಳಿ ಕಲಾಕುಟಲೆಡ್ದ ತರಾವರಿ ಪ್ರದರ್ಶನ ಕಾರ್ಯಕ್ರಮದ ಇದಿತ್ತೆರ. ರೋಹನ್ ಕಾರ್ಪೊರೇಷನ್ದ ಶ್ರೀಮಂತ ಕಡಲಬರಿ ವಸತಿ ಯೋಜನೆ ರೋಹನ್ ಮರೀನಾ 1 ಒಂದೇನ ಶಾರುಖ್ ಖಾನ್ರನ ಕೈಟ್ ಪಿರ ಉದಿಪನ ಮಲ್ಪಯರ. ಉದ್ಯಮ ವಲಯದ ನಾಯಕರು, ಬೇತೆ ಬೇತೆ ವಲಯದ ನಾಯಕರು, ಸಮಾಜದ ಪ್ರತಿನಿಧಿಗಳು ಇಸೇಸಲಿಪ್ಪುದಕ್ಲು ರೋಹನ್ ಕಾರ್ಪೊರೇಷನ್ಗೆ ಎಡ್ಡೆಪು ಬೇಕನಕ್ಲು ಪಾಸ್ತಿತ್ತೊಂದು ಬತ್ತಿನ ಸಾರಗಟ್ಲೆ ಬಿನ್ನೆಡ್ ಸೇರಿದು ಒಂದೊಂಜಿ ಬಾರಿ ಮಲ್ಲ ಪ್ರತಿಷ್ಠದ ಖಾಸಗಿ ಕಾರ್ಪೊರೇಟ್ ಕಾರ್ಯಕ್ರಮ ಆದ ಮೂರ್ತು ಬತ್ತಂಡ. ರೋಹನ್ ಕಾರ್ಪೊರೇಷನ್ ಸಂಸ್ಥೆದ ವ್ಯವಸ್ಥಾಪಕ ನಿರ್ದೇಶಕರ ಡಾಕ್ಟರ್ ರೋಹನ್ ಮಂತೆರೋ ಪಾತಿಡ್ದು ಶಾರುಖ್ ಖಾನ್ರನ ಜೀವನ ಪ್ರಯಾಣ ಲಕ್ಷಗಟ್ಟಲೆ ಜನಕ್ಕೂ ಪ್ರೇರಣೆ ಆತಂಡ. ಕನಕಟ್ಟುನ ಧೈರ್ಯ ಬುಡಂದೆ ಪುಣೆಪಾಟಿಗೆ ಸಾಧನೆ ದಂಜಿ ಗಟ್ಟಿ ನಿರ್ಧಾರ ಒಂದು ಗೆಲ್ಮೆದ ನಿಜವೈನ ಮಾರ್ಗ ಅಂದು ಪಂಡೇರ. ಸಂಸ್ಥೆದ ನಿರ್ದೇಶಕರು ಡಿಯಾನ್ ಮಂತೆರೋ ಪಾತಿಡ್ದು ಕುಡ್ಲದ ಜನಕ್ಲಿಗೆ ಲೋಕಮಟ್ಟದ ಅನುಭವ ಕೊರ್ಪನ ಉದ್ದೇಶಡು ಈ ಕಾರ್ಯಕ್ರಮ ಆದಿ ಒಂದುಂಡು ಜನ ಅದ್ಭುತ ಗುಮನ ಕೊರ್ನ ಒಂದು ಸಂಸ್ಥೆಗೆ ಪಗ್ಲ ಮರಪಂದಿ ನೆಂಪೊಂದು ಪಂಡೇರ. ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಇಸೇಸ ಪಾತ್ರಕತೆ ಕಾರ್ಯಕ್ರಮ ಟು ಶಾರುಖ್ ಖಾನ್ ರೋಹನ್ ಮಂತೆರೋ ಡಿಯಾನ್ ಮಂತೆರೋ ಮಲ್ಲ ಆಸದಿವನ್ನ ನಾಯಕ ಯಜಮಾನಿಕೆ ಉದ್ಯಮಶೀಲತೆ ಪುಣೆಪಾಟಿಗೆ ಬಕ ಗೆಲ್ಮೆದ ಪ್ರಯಾಣ ಬಗೆಟ್ ಎಚ್ಚರಲೆಯನ್ನು ಪಟ್ಟೊಂಡೆರ. ಶಾರುಖ್ ಖಾನ್ ಕುಡ್ಲದ ಭಿನ್ನಾದಿಗೆ ಸಂಸ್ಕೃತಿ ಅಭಿವೃದ್ಧಿಯನ್ನು ಪುಗಾರ್ದು ಜವನ ಜವಂದಿ ಮಲ್ಲ ಕನಕಟ್ಟೋಡು ಸಾಮರ್ಥ್ಯಕ್ಕೆ ಬಗೆಟ್ ನಂಬಿಕೆ ದಿವಡು ಉದ್ದೇಶ ಸಾಧನೆಗೆ ಬುಡಂದೆ ಪುಣೆವಡೊಂದು ಪಂಡೆರ. ಸಾಹಿಲ್ ಜಹೀರ್ ಬೊಕ ಆರ್ಜೆಡೋನ ಕಾರ್ಯಕ್ರಮ ಸುಧಾರ್ತೆ ಕುರಿಯರ. ಬಾರಿ ಕೊರ್ಲುದ ಊರು ಇಂಚಿನ ಊರೇ ಯಾತು ಕೊರ್ಲುದ ಊರು ಐಕೋಸ್ಕರ ಕುಡ್ಲ ಬೊಲೆವಡು ಕುಡ್ಲ ಎಡ್ಡೆ ಅವಡು ಕುಡ್ಲ ಮಾತೆಲ್ಲ ಪ್ರೀತಿ ಮಲ್ಪಡು ಮೋಕೆ ಮಲ್ಪಡು ಅಂಜಾದ ಪುನಗ ಇಂಕಲ ಬೇರೆಲ್ಲ ಇದ್ಬೇಕು ಡೆವಲಪ್ ಆಪುಂಡು ಕುಡ್ಲ ಡೆವಲಪ್ ಆಡ ನಮ್ಮ ಡೆವಲಪ್ ಕುಡ್ಲ ಡೆವಲಪ್ ಆಪುಂಡ ನಮ್ಮ ಬೇರ ನಮ್ಮ ಡೆವಲಪ್ ಆಪ ಐಕೋಸ್ಕರ ಎಂಗುಲು
ಶಾರುಖ್ ಖಾನ್ ಬ್ರ್ಯಾಂಡ್ ಅಂಬಾಸಡರ್ ಆತ್ಮದಿತ್ತ ಐಕೋಸ್ಕರ ಐದಲ ಒಂಜಿ ಪ್ರಾಮಿಸ್ ಇತ್ತು ಆರ್ ಕುಡ್ಲಾಗ್ ಬರ್ಪೇರ್ ಬಂದು ಐಕಿನಿ ಅವು ಕಂಪ್ಲೀಟ್ಲಿ ಪೂರ್ಣ ವಿರಾಮ ಆಗ್ತದೆ ಐಕೋಸ್ಕರ ಎಂಕ್ ಖುಷಿ ಉಂಟು ಮಾತ ಖುಷಿ ಉಂಟು. Thank you, Mangalore. I'm very, very happy that I've come to Mangalore amidst all of you. So thank you so much for the most warm welcome that I've ever received. And I wish them the best for the launch of Marina One. Yes. So like I was saying, Amit, Rohan a year back, and he was very kind. He explained to me what he does in Mangalore and what Mangalore is all about. I was brought up in the early years of my life in Mangalore. So Rohan and Dion's mother and sister were asking me, do you remember any time from then? No, I was too small, but I would love to come back to Mangalore and make some memories. But it's most beautiful. So thank you very much. It's a great evening, and all my wishes and best of luck to Rohan and Dion and to everybody who's associated with this. And more than best of luck to them, I wish you all happiness, goodness, health, and the nicest things possible in life to everybody here in Mangalore. So I've also, now, Dion has very sweetly even taught me Namaskara Kudla, so that I'll always remember. And Yanchaula, so I know some part of the language. And inshallah, as I get more time, I'll get to learn your culture, the culture that everybody in Mangalore is so proud of, learn the language. We have a lot of people in Mumbai from your city here, this beautiful city. And I was coming down and I was making videos to send it to my daughter because the city is so pretty with all the red tile roofs and everything. ರಾಜ್ಯ ಬಿಜೆಪಿ ಗುರುಕಾರ್ಯರು BY ವಿಜಯೇಂದ್ರ ಗುರುವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಬತ್ತದಿತ್ತರ. ಧರ್ಮಸ್ಥಳದ ಸನ್ನಿಧಿ ವಸತಿ ಗೃಹಟಿತ್ತದ ಶ್ರೀ ಮಂಜುನಾಥ ಸ್ವಾಮಿನ ಕ್ಷೇತ್ರಗೂ ಪೋದು ವಿಶೇಷ ಪೂಜೆ ಸಂದೈತ ಮಲ್ತೆರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಿ ವಸತಿ ಗೃಹ ಹಿಡಿದು ಶ್ರೀ ಮಂಜುನಾಥ ಸ್ವಾಮಿನ ಕ್ಷೇತ್ರಕ್ಕೆ ಬತ್ತಿನ ಬಿಜೆಪಿ ರಾಜ್ಯ ಗುರುಕಾರ್ಯರು BY ವಿಜಯೇಂದ್ರ ಶ್ರೀ ಮಂಜುನಾಥ ಸ್ವಾಮಿ ಬೊಕ್ಕ ಪರಿವಾರ ದೇವರಿಗೆ ಕೈ ಮುಗಿದು ವಿಶೇಷ ಪೂಜೆ ಸಂದೈತ ಮಲ್ತೆರ. ಡಿಲ್ಲಿ ಹೈಕಮಾಂಡ್ ದಕ್ಲೆಡ ಪಾತ್ರದ ಇನ್ನ ಬೆರಕೆ ವಿಜಯೇಂದ್ರ ಧರ್ಮಸ್ಥಳಕ್ಕೂ ಬೈದರ ಅಡ್ಡ ಓಟು ಪಾಡ್ನೇಡ್ದವರ ಮಾತ ಬಿಜೆಪಿ ಶಾಸಕರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಬತ್ತದ ಆಣೆ ಪ್ರಮಾಣ ಮಲ್ಪಡೊಂದು ವಿಜಯೇಂದ್ರ ಪಂಡಿತ್ತರ ಅಂಡ ಐಕೆ ವಿರೋಧ ಬತ್ತಿನೇಡ್ದವರ ಆಣೆ ಪ್ರಮಾಣ ಕೈ ಬಿಡ್ದಿತ್ತಂಡ ಇತ್ತೆ ಬಿಜೆಪಿ ರಾಜ್ಯ ಗುರುಕಾರ್ಯರು ಒರಿಯ ಧರ್ಮಸ್ಥಳಕ್ಕೂ ಬತ್ತಿನೋ ಮಾತರೆಗ್ಲ ಸೋಜಿಗಾತಂಡ ಆರು ತಪ್ಪು ಕಾಣಿಕೆ ಪಾಡ್ಯರೆ ವೈದ್ಯರ ಪನ್ಪನ ಸಂಶಯ ಎಲ್ಲ ಉಂಡಾತಂಡ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚವಟ, ಶಾಸಕರಾಯನ ಹರೀಶ್ ಪುಂಜಾಡಿ, ವೇದವ್ಯಾಸ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಯಶಪಾಲಿ ಸುವರ್ಣ ಈ ಪೊರ್ತುಡು ಒಟ್ಟಿಗಿತ್ತರ. ಬಿಜೆಪಿ ನಾಯಕರುಗಳು ಅದರ ಜೊತೆಗೆ ಒಂದಷ್ಟು ಉಡುಪಿಯ ಶಾಸಕರುಗಳು ಕೂಡ ಉಪಸ್ಥಿತರಿದ್ದಾರೆ. ಶ್ರೀ ನಾರಾಯಣ ಅಭಿವೃದ್ಧಿ ನಿಗಮಗೂ ಸರ್ಕಾರದ ಭರವಸೆದಂಚ ವರ್ಷಗೂ 500 ಕೋಟಿ ರೂಪಾಯಿ ಒದಗಾವಡು ಎಂಕ್ಲಿನ ಸಮಾಜಗೂ ಕಮ್ಮಿ ಪಂಡ ರಡ್ಡು ಮಂತ್ರಿ ಸ್ಥಾನ ಕೊರಡೊಂದು ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆದ ರಾಜ್ಯ ಗುರುಕಾರ್ಯರ ಸತ್ಯಜಿತ್ ಸುರತ್ಕಲ್ ಕುಡ್ಲಡು ಒತ್ತಾಯ ಮಲ್ದೆರ. ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆದ ರಾಜ್ಯ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್ ಕುಡ್ಲಡು ಬುಧಾರ ಸುದ್ದಿಗುಟ್ಟೊಡು ಪಾತಿಡ್ದು ಓಟದ ಪೊರ್ತುಡಿರುವ ತಾಜಿ ಪಂಗಡಲಿನ ಅಭಿವೃದ್ಧಿಗಾದ ಕಟಿದಿನ ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮಗೂ ಸರ್ಕಾರ ವರ್ಷಗೂ 500 ಕೋಟಿ ರೂಪಾಯಿ ಕೊರ್ಪನ ಭರವಸೆ ಕೊಡ್ದಿತ್ತದ. ಕರಿನ ಮೂಜಿ ವರ್ಷಲೆಡ್ ಭರವಸೆ ಅಂಚನೆ ಉರಿತಂಡ ಭರವಸೆ ನಡಪಾದ ಕೊರಡೊಂದು ಒತ್ತಾಯ ಮಲ್ತೆರ. ಹೊಸ ಕೆಪಿಸಿಸಿ ಗುರುಕಾರ್ಯರ ಬೊಕ್ಕ ಮುಖ್ಯಮಂತ್ರಿಗಳಿಗೆ ಮೆಚ್ಚುಗೆ ಸಂದಾವೆ. ದುಂಬುದ ಸರ್ಕಾರ ಮಟ್ಟ ಎಂಕ್ಲಿನ ಸಮಾಜದ ರಡ್ಡು ಜನ ಮಂತ್ರಿಯರಿತ್ತ ಇತ್ತವು ಒಂಜೇಕ ಬೈದಂಡ ಕೊರನ ಭರವಸೆದಂಚ 1,500 ಕೋಟಿ ರೂಪಾಯಿ ಕೊರಂದೆ ಸಮಾಜ ಅಭಿವೃದ್ಧಿ ಆವಂದು DKC ಸರ್ಕಾರಡು ಪಿರ ಇಂಕ್ಲಿನ ಸಮಾಜದಕ್ಲೆಗೆ ಇರುವಿರೆಗೆ ಮಂತ್ರಿ ಸ್ಥಾನ ಕೊರಡೊಂದು ಸತ್ಯಜಿತ್ ಸುರತ್ಕಲ್ ಒತ್ತಾಯ ಮಲ್ತೆರ. ಸಂದೀಪ್ ಪಂಪ್ವೆಲ್, MK ಪ್ರಸಾದ್, ದಿನೇಶ್ ಸುವರ್ಣರಾಯಿ, ಲಕ್ಷ್ಮೀ ಸುವರ್ಣ, ಗಣೇಶ್ ವೇದಿಕೆದ ಬಂಟ್ವಾಳ, ತಾಲೂಕು ಕರಿಯರ್ ನವೀನ್ ಕೋಟ್ಯಾನ್ ಸುದ್ದಿ ಕೊಟ್ಟೊಡಿತ್ತರ. ಎಷ್ಟು ದೊಡ್ಡ ಸಮಾಜಕ್ಕೆ ಒಂದು ಕಾಲದಲ್ಲಿ ಇಲ್ಲಿಂದ 10-15 ಜನ ಶಾಸಕರುಗಳಿದ್ರು, 4-5 ಸಂಸದರಿದ್ರು ಒಂದು ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ. ಕನಿಷ್ಠ 2 ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ರಾಜ್ಯದಲ್ಲಿ ಕನಿಷ್ಠ 2 ನಮ್ಮ ಸಮಾಜದಿಂದ 26 ಪಂಗಡದಿಂದ ಸಚಿವರಾಗಿ ಈ ರಾಜ್ಯದ ಸಚಿವ ಸಂಪುಟದಲ್ಲಿ ಇರ್ತಾ ಇದ್ರು. ಇನ್ನು ಪೂರ್ತಿ ಮಂತ್ರಿಮಂಡಲ ರಚನೆ ಆಗಿಲ್ಲ.
ಅನೇಕ ಕೇವಲ 10 ಜನ ಮಾತ್ರ ಇವತ್ತು ಮಂತ್ರಿಗಳು ಇದ್ದಾರೆ. ಇವತ್ತು ಉಳಿದಂತ ಎಲ್ಲವೂ ಇನ್ನು ಸೇರ್ಪಡೆ ಆಗಬೇಕಾಗಿರುವುದು, ಹೊಸದಾಗಿ ಸರ್ಕಾರ ರಚನೆಯಲ್ಲಿ ಆಗಬೇಕಾಗಿರುವಂತದ್ದು. ಈ ಸಂದರ್ಭದಲ್ಲಿ ಕನಿಷ್ಠ ಇಬ್ಬರಿಗೆ, ನಮ್ಮ ಸಮಾಜದ 2 ವ್ಯಕ್ತಿಗಳಿಗೆ, ಯಾರ್ದು ಹೆಸರು ಹೇಳೋದಿಲ್ಲ, ಆದ್ರೆ ಕನಿಷ್ಠ 2 ವ್ಯಕ್ತಿಗಳು, ನಮ್ಮ ಸಮಾಜದ 2 ವ್ಯಕ್ತಿಗಳಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿಕೊಂಡು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಅದ್ರ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರೋ ಮಾನ್ಯ BK ಹರಿಪ್ರಸಾದ್ ರವರು ಇದರ ಬಗ್ಗೆ ಗಮನ ವಹಿಸಿಕೊಂಡು ಇದನ್ನು ಮಾಡಿಸಿಕೊಡಬೇಕು, ಸಮಾಜಕ್ಕೆ ದೊರಕಿಸಿಕೊಡಬೇಕು ಅಂತ ಹೇಳಿ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಮಾಜದ ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ನಿಗಮದ ಅವಶ್ಯಕತೆ ಇದೆ. ನಮ್ಮ ಸಮಾಜಕ್ಕೆ ವರ್ಷಕ್ಕೆ ಕನಿಷ್ಠ 500 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಅಂತ ಹೇಳಿಕೊಂಡು ಬೇಡಿಕೆ ಹಿಂದಿನ ಸರ್ಕಾರ ಇದ್ದಾಗಲೇ ಇದ್ದದ್ದು. ಅಕಸ್ಮಾತ್ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಭಿವೃದ್ಧಿ ನಿಗಮವನ್ನು ರಚಿಸಿ ಅದಕ್ಕೆ ವಾರ್ಷಿಕ 500 ಕೋಟಿ ರೂಪಾಯಿ ಅನುದಾನ, 5 ವರ್ಷವೂ ನಾವು ವಾರ್ಷಿಕ 500 ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ಅವತ್ತು ಕೊಟ್ಟಿದ್ರು. ಆದ್ರೆ ಕಳೆದ 3 ವರ್ಷದಲ್ಲಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರ ಘೋಷಣೆ ಆಯ್ತು. ಮಾನ್ಯ ಹೆಬ್ರಿ ಮಂಜುನಾಥ್ ಪೂಜಾರಿ ಅವರು ಅಧ್ಯಕ್ಷರಾಗಿ ನೇಮಕ ಆದ್ರು. ಅಧಿಕೃತವಾಗಿ ಕಚೇರಿ ಕೂಡ ಇತ್ತೀಚೆಗೆ ಉದ್ಘಾಟನೆ ಆಯ್ತು. ಆದ್ರೆ 500 ಕೋಟಿ ರೂಪಾಯಿಯಲ್ಲಿ 5 ರೂಪಾಯಿ ಕೂಡ ಅದಕ್ಕೆ ಬಿಡುಗಡೆ ಆಗಿಲ್ಲ. ಲಕ್ಷಗಟ್ಟಲೆ ತೃಪ್ತಿದ ಗಿರಾಕಿಲೆಯನ್ನು ಹೊಂದುದುಪ್ಪುನ ಕುಡ್ಲಾ ನಗರದ ಬಿಜೆಡುಪ್ಪುನ ಜಯಲಕ್ಷ್ಮಿ ಸಿಲ್ಕ್ಸ್ ಗಿರಾಕಿಲೆಗೆ ಎಡ್ಡೆ ಸುದ್ದಿ ಒಂಜೇನು ಕೊರೊಂದುಂಡು ಸಂಸ್ಥೆಡ ಜೂನ್ 26 ಗ್ರ್ಯಾಂಡ್ ಸೂಪರ್ ಇಯರ್ ಸೇಲ್ 2026 ಶುರು ಮಾಡಿದೆರು. ಲಕ್ಷಗಟ್ಟಲೆ ತೃಪ್ತಿದ ಗಿರಾಕಿಲೆಯನ್ನು ಹೊಂದುದುಪ್ಪುನ ಕುಡ್ಲಾ ನಗರದ ಬಿಜೈಡುಪ್ಪುನ ಜಯಲಕ್ಷ್ಮಿ ಸಿಲ್ಕ್ಸ್ ಗಿರಾಕಿಲೆಗೆ ಎಡ್ಡೆ ಸುದ್ದಿ ಒಂಜೇನು ಕೊರೊಂದುಂಡು ಸಂಸ್ಥೆಡ್ ಜೂನ್ 26 ಗ್ರ್ಯಾಂಡ್ ಸೂಪರ್ ಇಯರ್ ಸೇಲ್ 2026 ಶುರು ಮಾಡಿದೆರು. ಕರಿನ ವರ್ಷ ಸೂಪರ್ ಇಯರ್ ಸೇಲ್ ಬಾರಿ ಗೆಲ್ಮೆ ಪಡೆಯಿನ ಒಕ್ಕ ಗಿರಾಕಿಲು ಅದ್ಭುತವಾದ ಗುಮನ ಕೊರನೇಡಿದ ಒಕ್ಕ ಜಯಲಕ್ಷ್ಮಿ ಸಿಲ್ಕ್ಸ್ ಬಿಜೆ ಜೂನ್ 26 ಪಿರ ವರ್ಷದ ಶಾಪಿಂಗ್ ಸಂಭ್ರಮ ಘೋಷಣೆ ಮಲ್ದಂಡ ಜನಕ್ಲೆನ ಬೇಡಿಕೆಗೆ ಸರಿಯಾದ ಪಿರ ಪೊಲಬ್ ಮಲ್ತು ಕೊರ್ನ ಸೂಪರ್ ಇಯರ್ ಸೇಲ್ ಬಾರಿ ಶ್ರೇಣಿದ ಫ್ಯಾಷನ್ ವಿಭಾಗಲೆಡ ಅಸಾಧಾರಣ ಬೆಲಬಕ ಮನಸೊಯ್ಪುನ ಕೊಡುಗೆಲೆನ ಕೊರೊಂದುಂಡು. ಸೀರೆಲು, ಲೆಹಂಗಲು, ಅಂಜೋಲೆನ ದುತ್ತೈತ, ಜೋಕ್ಲೆನ ದುತ್ತೈತ, ಪುಂಜೋಲೆನ ಟ್ರೆಂಡ್ ಕಲೆಕ್ಷನ್ಸ್, ವೆಸ್ಟರ್ನ್ ವೀರ್ಸ್ ಬೊಕ ತರಾವರಿ ಜವಳಿ ಜಯಲಕ್ಷ್ಮಿ ಸಿಲ್ಕ್ಸ್ ಜಮೆ ಆದುಂಡು. ನೂದೇಟ 50 ರಿಯಾಯಿತಿಲ ಕೊರೊಂದುಲ್ಲೇರ ಗುಣಮಟ್ಟ ತರಾವರಿ ನಮೂನೆಲ್ ಬೊಕ ಗಿರಾಕಿಲನ ಮೆಚ್ಚಿಗೆಗೆ ಸಂದಿದಿನ ಜಯಲಕ್ಷ್ಮಿ ಸಿಲ್ಕ್ಸ್ ಇಂಚಿಪದ ಟ್ರೆಂಡ್ ಬೊಕ ಪರ್ಬದ ಕಲೆಕ್ಷನ್ ಮಾತ ಎಡ್ಡೆ ಬಿಲೆಟ್ ಕೊರೊಂದುಂಡು. ಕುಟುಂಬಲ್ ಬೊಕ ಫ್ಯಾಷನ್ ಮೆಚ್ಚುನಕ್ಲೆಗ್ ಒಂಜಿ ಎಡ್ಡೆ ಶಾಪಿಂಗ್ ಅನುಭವ ಕೊರೊಂದುಂಡು. ಈ ಮಾನ್ಸೂನ್ ಕಾಲದ ಸೂಪರ್ ಇಯರ್ ಮೇಳದ ಅದ್ಭುತ ಕೊಡುಗೆಲನ ಲಾಭತೆ ನೇರ ಗಿರಾಕಿಲೆಗೆ ಆತ್ಮೀಯ ಲೆಪ್ಪು ಕೊಟ್ಟುಂಡು ಜಯಲಕ್ಷ್ಮಿ ಸಿಲ್ಕ್ಸ್ ಬಿಜೆ. ಅಮಲು ವಸ್ತುಲಿನ ಬಗೆಟ್ ಜಾಗೃತಿ ಇಡುಪಡೊಂದು ಬಂಟ್ವಾಳ ಒತ್ತು ವಿಭಾಗದ SP ಯಶ್ಕುಮಾರ್ ಶರ್ಮಾ ಬರವು ಕಲ್ಪನಕ್ಲಿಗೆ ಜಾಗೃತಿ ಪಂತೆರ. ಬಂಟ್ವಾಳ ನಡೆದಿನ ಅಮಲು ವಸ್ತು ಹಾಳು ಉಪಯೋಗ ಬಕ ಅಕ್ರಮ ಸಾಗವನ ಅಂತಾರಾಷ್ಟ್ರೀಯ ವಿರೋಧಿ ದಿನ ಬಕ ಜನ ಜಾಗೃತಿ ಅಭಿಯಾನಡು 6 ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಬಂಟ್ವಾಳ ಒತ್ತು ವಿಭಾಗ, ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್, ಬರವು ಇಲಾಖೆ, ಬಂಟ್ವಾಳ ತಾಲೂಕದ ಬೇತೆ ಬೇತೆ ಬರವು ಸಂಸ್ಥೆಲು ಲಯನ್ಸ್ ಕ್ಲಬ್ ಬಕ ಬೇತೆ ಬೇತೆ ಸಂಘ ಸಂಸ್ಥೆಲಿನ ಜತೆ ಸಿರಿಗೆಡ ಅಮಲು ವಸ್ತು ಹಾಳು ಉಪಯೋಗ ಬಕ ಅಕ್ರಮ ಸಾಗವನ ಅಂತಾರಾಷ್ಟ್ರೀಯ ವಿರೋಧಿ ದಿನ ಜನಜಾಗೃತಿ ಅಭಿಯಾನ 2026 ಕಾರ್ಯಕ್ರಮ ಬಂಟ್ವಾಳದ ಲಯನ್ಸ್ ಕ್ಲಬ್ ನಡೆತಂಡು ಜಿಲ್ಲಾ ಪೊಲೀಸ್ ಬಂಟ್ವಾಳ ಒತ್ತು ವಿಭಾಗದ ASP ಯಶಕುಮಾರ್ ಶರ್ಮಾ ಬರವು ಕಲ್ಪನಕ್ಲಿಗೆ ಜಾಗೃತಿ ಪಂಡದ ಅಮಲು ವಸ್ತು ಬಗೆಟ್ ಜಾಗ್ರತೆ ವಹಿಸೊಂದು ಪಂಡ್ಯರ. ತಾಲೂಕು ಆಸ್ಪತ್ರೆದ ಆಪ್ತ ಸಮಾಲೋಚಕರಾಯನ ಅಕ್ಷತಬಕ ದಿವ್ಯಾಯನ್ ಬರವು ಕಲ್ಪನಕ್ಲೆಡ ಜಾಗೃತಿ ಮೂಡಾಯರ್. ಬಂಟ್ವಾಳ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ KV, ಲಯನ್ಸ್ ಕ್ಲಬ್ ಬಂಟ್ವಾಳ ಬಕ ರೋಟರಿ ಕ್ಲಬ್ದ ಪದಾಧಿಕಾರಿಗಳು ಕಾರ್ಯಕ್ರಮ ಇದ್ದಾರೆ. ಬರವು ಕಲ್ಪನಕ್ಲು ಬರವು ಕಲ್ಪವನಕ್ಲು ಬಂಟ್ವಾಳ ಸಂಚಾರ ಪೊಲೀಸ್ ಸ್ಟೇಷನ್ದ ಪೊಲೀಸರು ಪಾಲ್ಗೊಂಡ್ಯರ. ಡ್ರಗ್ಸ್ ಗೆದುರು ಜಾಗೃತಿ ಮೂಡಾಯರ. BC ರೋಡ್ ಮಠ ಕಾರ್ ನಡಪು ಜಾಥಾ ನಡಪಾಯರ್. ಕಾಟಿಪಳ್ಳೋಡು ಪೊಣ್ಣನ ಮಿತ್ತ ಅತ್ಯಾಚಾರ ನಡೆದದ್ದು ಬಂಜಿನಲಾದ ಆಳು ಜೀವದ ತೊನ್ನ ಕೇಸದ ಡ್ರಗ್ಸ್ದ ಕೈಲಾ ಉಂಡೊಂದು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಂತಿರ. ಆರು ಕುಡ್ಲಡ್ ಅಮಲು ವಸ್ತು ದುರುಪಯೋಗ ಬಕ ಅಕ್ರಮ ಸಾಗವನ ಅಂತಾರಾಷ್ಟ್ರೀಯ ವಿರೋಧಿ ದಿನಾಚರಣೆಡು ಗುರುಕಾರ್ಮೆ ವಹಿಸಿದ ಪಾತಿರಿಯರು.
ಸುರತ್ಕಲ್ ಪೊಲೀಸ್ ಸ್ಟೇಷನ್ ಸುತ್ತದ ಕಾಟಿಪಳ್ಳೋಡು ಪ್ರಾಯ ಬರ್ತೆ ಒಂದಿನ ಪೊಣ್ಣನ ಮಿತ್ತ ಅತ್ಯಾಚಾರ ನಡೆತದ ಬಂಜನಲಾದ ಅಕೇರಿಗಾಲ್ ಜೀವದ ತೊನ್ನ ಕೇಸದ ಡ್ರಗ್ಸದ ಕೈಲ ಉಂಡೊಂದು ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಂತೆರ ಕುಡ್ಲದ ಕುದ್ಮಲ್ ರಂಗರಾವ್ಪುರ ಭವನಡು ಕುಡ್ಲನಗರ ಪೊಲೀಸ್ ಠಾಣೆಲೇಟ ಯನಪಯ್ಯ ಡೀಮ್ಡ್ ವಿಶ್ವವಿದ್ಯಾನಿಲಯದ ಜತೆಸಿರಿಗಿಡ ನಡೆದಿನ ಅಮಲು ವಸ್ತು ದುರುಪಯೋಗವಕ್ಕ ಅಕ್ರಮ ಸಾಗವನ ಅಂತಾರಾಷ್ಟ್ರೀಯ ಇರುವುದೇ ದಿನಾಚರಣೆಡಾರ್ ಗುರ್ಕಾರ್ಮಿ ವಹಿಸದ ಪಾತಿರಿಯರು ತೀರ್ಪು ಪೊಣ್ಣು ಮ್ಯೂಸಿಕ್ ಕಾರ್ಯಕ್ರಮ ಕುರ್ಪುನ ಕೂಟೊಡಿತದ ಅವಲಾಲೆಗ್ ಡ್ರಗ್ಸ್ದ ತೊನ್ನಕ್ಲೆನ ಪೊಲಬಾತಂಡ್ ಈ ಪೊಟ್ಟುಡು ಕೂಟದ ಜವನೆವರಿ ಅಲ್ಲಿ ಬಂಜನಾಲಯರೆ ಕಾರಣ ಆತೆ ಅಲ್ಲಿನ ಇಲ್ಲಲ್ದಕ್ಲು ದುಂಬತ್ತ ಜಾಗ್ರತೆ ವಹಿಸ್ತಂಡ ಬೊಕ್ಕ ಪೊಣ್ಣು ಜಾಗ್ರತೆ ಮಲ್ತುದೊಂಡ ಇಂಚ ಆತು ಅಂದಂದು ಆರೋಪಂಡಿರ ಡ್ರಗ್ಸ್ ಬುಡು ಸಮಾಜ ಕಟ್ಟರೆ ಮಾತೆರ್ನಲ ಸಹಕಾರ ಬೋರ್ಡು ಡ್ರಗ್ಸ್ ಪರೀಕ್ಷೆ ಮಲ್ಪರೆ ಕೆಲವು ಕಾಲೇಜುಲು ಮಾತ್ರ ದುಂಬು ಬೈದ ಮಾತಾ ಕಾಲೇಜುಲು ಈ ಬಗಿಟ್ಟು ದುಂಬು ಬರಡು ಮಾತೆರ್ನಲ ಸಹಕಾರ ತಿಕ್ಕಂಡ ಒಂಜಿ 2 ವರ್ಷಲೆಡ್ ಡ್ರಗ್ಸ್ ಬುಡು ಕ್ಯಾಂಪಸ್ ಮಲ್ಪೊಲಿ ಜೋಕ್ಲಿನ ಬಗಿಟ್ಟು ಇಲ್ಲಲ್ದಕ್ಲು ಜಾಗ್ರತೆ ಅವಡೊಂದು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪಂಡಿರ. There is this girl who committed suicide yesterday. Then we started looking into the reasons as to why she has committed suicide. This girl, minor, she has got into habit of friends with some music band. They were into that music troupe. So some of them in the troupe, they are addicted to drugs. This girl was misused. Over a period of time, that complaints came to the police station. Police have also informed them. Then after that, suddenly this girl was abused. She becomes pregnant. Then she commits suicide. Now, when I say that on one side, when parents keep coming to us and keep explaining us their issues, this is one place or one instance where parents definitely knew about them and what is happening, why the girl is coming late, and they are watching her coming late, but nothing was done by them. And after death, everybody starts crying and then asking to take action against the fellow who is responsible. ದೇಶದ ಬೆರಿಮುಲ್ಲು ಆದುಪ್ಪುನ ರೈತೆ ಗಟ್ಟಿ ಆನಗ ದೇಶದ ಗಟ್ಟಿ ಆಪುಣೊಂದು ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ಪಂತ್ಯರ ಪುತ್ತೂರದ ಮುಂಡೂರು ಹಿಂದಾರಡ್ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆದ ಹೊಸ ಶೈತ್ಯಾಗಾರ ಉದಿಪನ ಮಲ್ತದ 6 ಪಾತಿರಿಯರು. ಪುತ್ತೂರುದ ಮುಂಡೂರು ಹಿಂದಾರಡುಪ್ಪುನ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆರ್ದು ಹೊಸದಾದ ಸುರುಮಲ್ದಿನ ಶೈತ್ಯಗಾರ ಉದಿಪನ ಕಾರ್ಯಕ್ರಮ ನಡೆತಂಡ ವಿಧಾನ ಪರಿಷತ್ ಸದಸ್ಯರು ಬಿ ಕಿಶೋರ್ ಕುಮಾರ್ ಪುತ್ತೂರು ಉದಿಪನ ಮಲ್ತೆರ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆದ ಆಡಳಿತ ಮಂಡಳಿ ಗುರ್ಕಾರ್ಯರು ಮೂಲಚಂದ್ರ ಕುಕ್ಕಾಡಿ ಗುರ್ಕಾರ್ಮೆ ವಹಿಸ್ತಿದ್ದರ. ಕಿಶೋರ್ ಕುಮಾರ್ ಪಾತಿರ್ದ ದೇಶದ ಬರಿಮೂಲ್ಯ ಆದುಪ್ಪುನ ರೈತ ಗಟ್ಟಿ ಆನಗ ದೇಶ ಗಟ್ಟಿ ಆಪುಂಡು ಈ ದಿಟ್ಟಡು ಗ್ರಾಮಜನ್ಯ ಸಂಸ್ಥೆರ್ದು ರೈತರಿಗೆ ಶಕ್ತಿ ಕೊರ್ಪುನ ಕೆಲಸ ಆತಂಡ ಸಂಸ್ಥೆ ಆತ್ಮನಿರ್ಭರ ಭಾರತಗೂ ಗಟ್ಟಿದ ಪಂಚದಿನ ಮೆಚ್ಚುಗೆದ ಸಂಗತಿಯಿಂದ ಪಂಡ್ಯರ. ಮುಳಿಯ ಜ್ಯುವೆಲರ್ಸ್ದ ಮುಖ್ಯ ಆಡಳಿತ ನಿರ್ದೇಶಕರ ಕೇಶವ ಪ್ರಸಾದ್ ಮುಳಿಯ ಪಾತಿರ್ದ ಎಲ್ಯ ಮಟ್ಟೋಡು ಗ್ರಾಮಜನ್ಯ ಸಂಸ್ಥೆ ಶುರುವಾತಂಡ ಪುತ್ತೂರು ತಾಲೂಕುಗೂ 500 ಟನ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಅಗತ್ಯ ಉಂಡೊಂದು ಪಂಡ್ಯರ. ನಿರ್ದೇಶಕರಾಯನ ಹರ್ಷಕುಮಾರ್ ಬಲರಾಮ ಶಂಕರನಾರಾಯಣ ಭಟ್ ಕಂಡಿಗೆ ಸುಬ್ರಾಯ್ ಶೆಟ್ಟಿ ಮಜಲ್ ಸಲಹಾ ಸಮಿತಿದ MG ಸತ್ಯನಾರಾಯಣ ಯದುಕುಮಾರ್ ಸದಸ್ಯರು ಕಾರ್ಯಕ್ರಮ ಇತ್ತರ. ನೀವು ರೈತರಿಗೆ ಶಕ್ತಿ ನೀತಿಲಿ ಮಾಡಿದ ನಿಮ್ಮ ಸ್ವಂತದ ಸ್ವಾರ್ಥ ಇಲ್ಲದೆ ರೈತ ಸುದೃಢ ಆಗಬೇಕು. ಆ ಮುಖಾಂತರ ಆತ್ಮನಿರ್ಭರ ಭಾರತಕ್ಕೆ ನೀವು ದಿಟ್ಟ ಹೆಜ್ಜೆ ಇಟ್ಟಿರೋದಕ್ಕೋಸ್ಕರ ಸಂಚಾಲಕರು, ನಿರ್ದೇಶಕರು, ಅಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಅಭಿನಂದನೆ ವಂದನೆಯನ್ನು ಸಲ್ಲಿಸುತ್ತೇನೆ. ನಾನು ಧನ್ಯ. ನನ್ನ ಜೀವನ ಭಾವನೆ ಇದೆ. ಯಾಕಂದರೆ ಕೃಷಿಕರಿಗೆ, ರೈತರಿಗೆ ಶಕ್ತಿ ಕೆಲಸ ಮಾಡಿದ್ದೀರಿ. ಮೋದಿಜಿಯವರು ಈ ಪುಣ್ಯದ ಕಾರ್ಯವನ್ನು ಅತ್ಯಂತ ವೇಗವಾಗಿ ಅದನ್ನು ನಮ್ಮ ಜೇನಿನ ಸವಿಯನ್ನು ಸವಿಯುವ ಮುಖಾಂತರ ಇಡೀ ಭಾರತದಲ್ಲಿ ನಮಗೆ ಕೀರ್ತಿ ಪತಾಕೆ ನಮ್ಮ ಗ್ರಾಮಜನ್ಯ ಮಾಡ್ತದೆ ಅನ್ನೋದನ್ನು ಅದಕ್ಕೆ 100ಕ್ಕೆ 100 ಯಾವುದೇ ಸಂಶಯ ಇಲ್ಲ. ಅದಕ್ಕೆ ಆ ಭಗವಂತನ ಕೃಪೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು ಸಣ್ಣ ಹೆಜ್ಜೆಯಾಗಿ ಪ್ರಾರಂಭ ಆದಂಥದ್ದು ಗ್ರಾಮಜನ್ಯ. ಆಯಾ ಸಂದರ್ಭದಲ್ಲಿ ಯಾವ ಕೆಲಸಗಳಾಗಬೇಕೋ ಅದು ಆದಾಗ
ಆ ಗ್ರಾಮಕ್ಕೆ, ಆ ಊರಿಗೆ ಶಕ್ತಿ ಸಿಗ್ತದೆ. ಜೇನು ಅಂತ ಹೇಳುವಂಥದ್ದು ಎಲ್ಲರಿಗೂ ನಿತ್ಯ ಉಪಯೋಗ ಮಾಡುವಂತಹ ವಿಷಯ. ಅದು ಅದರ ಅಗಾಧತೆ ಎಷ್ಟಿದೆ ಅಂತ ಹೇಳುವಂಥದ್ದನ್ನು ರಾಮ್ ಪ್ರತೀಕ್ ಅವರು ಹೇಳಿದ್ದಾರೆ. ಎಷ್ಟು ಪ್ರೊಸೆಸ್ ಆಗಿ ಬೇಕಾಗ್ತದೆ, ಅಥವಾ ಈ ಭಾರತದಲ್ಲಿ, ಈ ವಿಶ್ವದಲ್ಲಿ ಎಷ್ಟು ಬೇಕಾಗ್ತದೆ ಅಂತ ಹೇಳುವಂಥದ್ದು ಅದರ ಒಂದು ಸಣ್ಣ ಪ್ರಮಾಣದನ್ನು ನಾವೀಗ ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಶೈತ್ಯಾಗಾರ ನಮ್ಮ ಒಂದು ತಾಲೂಕಿಗೆ ಸುಮಾರು 5,000 ಟನ್ನಿನ ಕೆಪಾಸಿಟಿ ಬೇಕಾಗ್ತದೆ. 500ರಿಂದ 1,000 ಟನ್ ಕೆಪಾಸಿಟಿ ಬೇಕಾಗ್ತದೆ. ಇವತ್ತು ನಮ್ಮ ಹತ್ರ 50 ಟನ್ ಕೆಪಾಸಿಟಿ ಇದ್ದನ್ನು ಇಲ್ಲಿ ಶೈತ್ಯಾಗಾರ ಉದ್ಘಾಟನೆ. ಅಂದರೆ ಆ ಪ್ರಥಮ ಹೆಜ್ಜೆ ಇಲ್ಲಿ ಪ್ರಾರಂಭ ಆಯಿತು. ಓಡೋರ್ದು ಬುಡ್ದು ಪೆಟ್ಟಾಯಿನವರಿಯಗ ಕುಡ್ಲದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಡ್ ಆಯುಷ್ಮಾನ್ ಕಾರ್ಡ್ ಮರ್ದತಿಕ್ಕಂದಿ ನೀಡಿದ ಅವರ ಅಧಿಕಾರುలు ಗುಮನ ಕೊರಂದೆ ಆಯುಷ್ಮಾನ್ ಭಾರತ್ ಯೋಜನೆ ಕರಾವಳಿಡು ಸರಿಯಾದ ಕೆಲಸ ಮಲ್ತೊಂದಿಜ್ಜೆಂದು ಒಡಿಪುದ ಸಾಮಾಜಿಕ ಕಾರ್ಯಕರ್ತರು ವಿಶ್ವ ಶೆಟ್ಟಿ ಅಂಬಲಪಾಡಿ ಎವರ ಧ್ವಜದರು. ಅಧಿಕಾರುలు ಗುಮನ ಕೊರಂದೆ ಆಯುಷ್ಮಾನ್ ಭಾರತ್ ಯೋಜನೆ ಕರಾವಳಿಡು ಅಡಿಕ ಬರೋಂದುಂಡೊಂದು ಒಡಿಪುದ ಸಾಮಾಜಿಕ ಕಾರ್ಯಕರ್ತರು ವಿಶ್ವ ಶೆಟ್ಟಿ ಅಂಬಲಪಾಡಿ ಎವರ ತೋಜಾದರ ಗಂಗೊಳ್ಳೆಡು ಓಡೋಡ್ದು ಬೂಡ್ದು ಜೋರಾದ ಪೆಟ್ಟಾದಿತ್ಯನವರಿಯ ನರೆನ ಬಡಿದಿ ಕುಡ್ಲದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ತೊಂದು ಬನ್ನಗ ಆಯುಷ್ಮಾನ್ ಭಾರತ್ ಕಾರ್ಡ್ OTP ಬರೊಂದಿಜ್ಜಿಂದ ಪನ್ಪನ ಕಾರಣಕ್ಕೆ ವೈದ್ಯರು ಮರ್ದು ಮಲ್ಪರೆ ಆಪುಜಿ ಪಂತ್ಯರ ನಡುರಾತ್ರಿ ಜೋರ್ದ ಸ್ಥಿತಿಡಿತ್ತಿನ ಕಂಡನ್ಯನು ಕುಡ್ಲಾರ್ದು ಇಲ್ಲಡೆ ಕೊನೆಯರೆ ಬಲಿಬತ್ತಿನ ಪುಂಜೋಗು ಸಾಮಾಜಿಕ ಕಾರ್ಯಕರ್ತರು ವಿಶ್ವ ಶೆಟ್ಟಿ ತುರ್ತು ಸಾಯಗು ವೈದ್ಯರು ಜೀವನ್ಮರಣ ಪುರಂಬಾಟದ ಸ್ಥಿತಿಟಿತ್ತಿನರೆಗೆ ಒಡಿಪು ಜಿಲ್ಲಾ ಆಸ್ಪತ್ರೆಡ್ ತುರ್ತು ಮರ್ದು ಕೊಡ್ದಿತ್ತದು ಇತ್ತೆ ಮಣಿಪಾಲ ಆಸ್ಪತ್ರೆಡ್ ಮರ್ದು ಪಡೆಯೊಂದಿತ್ತನಲ ಗಂಭೀರ ಸ್ಥಿತಿಟುಲ್ಲೇರ ಅಧಿಕಾರುలు ವೈದ್ಯರ ಗುಮನ ಕೊರಂದಿನೆ ಕೇವ್ರ ತ್ವಜೈನ ಸಾಮಾಜಿಕ ಕಾರ್ಯಕರ್ತರ ಕೇಂದ್ರ ಸರ್ಕಾರದ ಒಂಜಿ ಎಡ್ಡ ಯೋಜನೆ ಅಡಿಕ ಬುರಿಯರೆ ಅಧಿಕಾರಿಲೆ ಕಾರಣ ಅಪ್ಪೆ ಮನಸ್ಸಿಜ್ಜಾಂದಿನ ವೈದ್ಯರ ಆಸ್ಪತ್ರೆ ಡುಪ್ಪೆರ ಯೋಗ್ಯರತ್ತು ಬೇಗ ಆಯುಷ್ಮಾನ್ ಭಾರತ್ ವಿಚಾರದ ಬಗೆಟ್ ರಾಜ್ಯ ಬೊಕ ಕೇಂದ್ರ ಸರ್ಕಾರ ಗುಮನ ಕೊರಡು ಜನಕ್ಲನ ಸಾಯಕು ಬರಂದಿನ ವೈದ್ಯರ ನಮಿತ್ ಕ್ರಮದ ತೊನೊಡೊಂದು ವಿಶ್ವ ಶೆಟ್ಟಿ ಅಂಬಲಪಾಡಿ ಒತ್ತಾಯ ಮಲ್ತೆರ. ಬ್ಲಾಕಿಂದ ಅಲ್ಲಿ ಆತಿಲ್ಲ ಅನ್ನೋದಕ್ಕೋಸ್ಕರ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತೇನೆ ಹೇಳಿ ಬರ್ಕೊಟ್ರು ಅವರು. ಅಲ್ಲಿಗೆ ಹೋದೆ. ಅಲ್ಲಿ ಹೋದರೆ ಇದು ಆಯುಷ್ಮಾನ್ ಕಾರ್ಡಿಗೆ OTP ಚೆಕ್ ಮಾಡಿದೆ. ಅವರು OTP ಕೋಡ್ ಹಾಕಿ ಕೊಟ್ರು ಅಲ್ಲಿಗೆ. ನಾನು ಅದೇ ಧೈರ್ಯದ ಮೇಲೆ ನಾನು ಖಾಸಗಿ ಆಸ್ಪತ್ರೆಗೆ ಹೋದೆ. ಅಲ್ಲಿ ಕಂಡ್ರೆ ಖಾಸಗಿ ಆಸ್ಪತ್ರೆ OTP ಎಲ್ಲ ಚೆಕ್ ಮಾಡಿ ಕಂಡ್ರೆ ನನ್ನ ಹತ್ರ ಇದು BPL ಕಾರ್ಡು ಇತ್ತು, ಆಧಾರ್ ಕಾರ್ಡು ಕಂಡೆ. ಅದರಲ್ಲಿ ಒಂದು OTP ವಿಷಯಕ್ಕೋಸ್ಕರ ಅಲ್ಲಿ ಆತಿಲ್ಲ ನಳಿ ಹೇಳೋದಕ್ಕೋಸ್ಕರ ಅಲ್ಲಿ ಮತ್ತು ಲಕ್ಷಗಟ್ಟಲೆ ಖರ್ಚಾತಂದ್ರೆ ಅದೆಲ್ಲ ಅಷ್ಟೆಲ್ಲ ಕೊಡುವಷ್ಟು ನನ್ನ ಹತ್ರ ತಾಕತ್ತಿಲ್ಲದಕ್ಕೆ ನಾನು ಅಲ್ಲಿಂದ ವಾಪಸ್ ನಾನು ವೆನ್ಲಾಕಿಗೆ ಬಂದೆ. ಇದು ಅವ್ರದ್ದು ಇದರ 108 ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ, ಯಾಕಂದ್ರೆ ಆಂಬ್ಯುಲೆನ್ಸಿಗೆ ಕೊಡೋಕ್ಕೂ ದುಡ್ಡಿಲ್ಲ. ಅಲ್ಲಿ ಒಂದು ಗಳಿಗೆ ಮಟ್ಟಿಗೋಸ್ಕರ 1,500 ರೂಪಾಯಿ ಬಿಲ್ ಮಾಡಿರು. ವೆನ್ಲಾಕ್ ಮಂಗಳೂರಿನಲ್ಲಿ ರೋಗಿಯ ಪತ್ನಿ ಹೇಳುವ ಪ್ರಕಾರ 5 ಗಂಟೆಗೆ ಹೋಗಿದ್ದೇವೆ, 8 ಗಂಟೆ ತನಕ ಯಾರು ವೈದ್ಯರು ಬರಲಿಲ್ಲ. 8 ಗಂಟೆಗೆ ಬಂದ ವೈದ್ಯರು ನಮ್ಮಲ್ಲಿ ಚಿಕಿತ್ಸೆ ಆಗುವುದಿಲ್ಲ, ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂದರು. ಖಾಸಗಿ ಆಸ್ಪತ್ರೆಗೆ ನಾನು ಬಡವರಂತ ಅವರು ಹೇಳಿದಾಗ ನೀವು ಆಯುಷ್ಮಾನ್ನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಆಗ್ತದೆ ಅಂತ ಹೇಳಿದರು. ಎಮರ್ಜೆನ್ಸಿ ಕೋಡ್ನಲ್ಲಿ ಆ ಕಾಯಿಲೆ ಇತ್ತು. ಆದರೆ ಖಾಸಗಿ ಆಸ್ಪತ್ರೆಗೆ ಅವರ ಹೆಂಡತಿ ರೋಗಿಯನ್ನು ಕರ್ಕೊಂಡು ಹೋದಾಗ ಅಲ್ಲಿ ಏನು ಹೇಳಿದ್ರು ಅಂದರೆ ರಾತ್ರಿ 1 ಗಂಟೆಗೆ ನಿಮ್ಮ ರೋಗಿಯ ಆಧಾರ್ ಕಾರ್ಡ್ನಲ್ಲಿ ಫೋನ್ ನಂಬರ್ ಲಿಂಕ್ ಇಲ್ಲ, OTP ಬರುವುದಿಲ್ಲ, OTP ಬರೋದಿದ್ದರೆ ಆಯುಷ್ಮಾನ್ ಆಗುವುದಿಲ್ಲ ಅಂತ. ಇದು ನಮಗೆ ಇವರು ಮಾಡುವಂಥ ಒಂದು ಲೋಪವ, ದೋಷವ ಅಥವಾ ದ್ರೋಹ. ಯಾಕಂದರೆ ಇಲ್ಲಿ OTP ಬರೋದಿದ್ರೂ ಕೂಡ ಫೇಸ್ ಆ್ಯಪ್ ಅಂತ ಇದೆ, ಮರು ದಿವಸ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಎಮರ್ಜೆನ್ಸಿ ಕೋಡಿಗೆ ಕೆಲವೊಂದು ನಿಬಂಧನೆಗಳುಂಟು. ರೋಗಿಗೆ ಸುಲಭವಾಗಿ ಆಗುವಂಥ ಹಲವಾರು ವಿಷಯಗಳು ಇದ್ದರೂ ಕೂಡ ಇವರು ಅದನ್ನು ನಿರ್ಲಕ್ಷ್ಯ ಮಾಡಿದರು. ಆ ರಾತ್ರಿ 1 ಗಂಟೆಗೆ ರೋಗಿಯ ಪತ್ನಿ ನನಗೆ ಫೋನ್ ಮಾಡಿದರು. ನಾನು ಹೇಳಿದೆ ಆ OTP ವ್ಯವಸ್ಥೆ ಅಥವಾ ಆಧಾರ್ನಲ್ಲಿ ಏನು ಪ್ರಾಬ್ಲಮ್ ಉಂಟು ಅದನ್ನು ಬೆಳಿಗ್ಗೆ ಅದಕ್ಕೂ ಸರಿ ಮಾಡಿ ಕೊಡುವ, ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ, ಖಂಡಿತ ಅವರು ಸ್ಪಂದನೆ ಕೊಡ್ತಾರೆ, ಕೊಡದೇ ಇರುವುದಿಲ್ಲ ಅಂತ. ಆದರೆ ಒಂಟಿ ಮಹಿಳೆಯ ಒಂದು ಕೂಗಿಗೆ ಅವರು ಯಾರು ಸ್ಪಂದನೆ ಕೊಡಲಿಲ್ಲ. ಯಕ್ಷಗಾನ ಕಲಾರಂಗ ವಿದ್ಯಾ ಪೋಷಕ ಯೋಜನೆಡು ಬರುವ ಕಲ್ಪನಕ್ಲಿಗೆ ಸ್ವಲ್ಪ ಇಲ್ಲುಬಕ ಕಲಾವಿದರಿಗೆ 10 ಇಲ್ಲು ಕಟ್ಟದು ಕೊರ್ದು ನೂದನೆ ಇಲ್ಲದ ಸಂಭ್ರಮ ಲೇಸ ಜೂನ್ 28 ಕೂಡಿಪದ IYC ಸಭಾಭವನ ದಿವಂದನೊಂದು ಯಕ್ಷಗಾನ ಕಲಾರಂಗದ ಗುರುಕಾರ್ಯರು ಎಂ ಗಂಗಾಧರ ರಾವ್ ಸುದ್ದಿಕುಟುಂಬ ತೆರಿಪಾದಿರು. ಒಡಿಪುದ ಯಕ್ಷಗಾನ ಕಲಾರಂಗದ ಗುರುಕಾರ್ಯರು ಎಂ ಗಂಗಾಧರ ರಾವ್ ಒಡಿಪುಡು ಸುದ್ದಿಕುಟುಡು ಪಾತ್ರದ್ದು ಯಕ್ಷಗಾನ ಕಲಾರಂಗ ಪಾಕವಡ್ಚಿಲೆಡ್ದು ಸಮಾಜಗೂ ಬೋಡಾಯಿನ ಕಾರ್ಯಲೊಡಿಯತ್ತೊಂದು ಯಕ್ಷನಿಧಿ ಬಕ ವಿದ್ಯಾಪೋಷಕ ಯೋಜನೆಲೆಡ್ ಕಲಾವಿದಿರು ಬಕ ಬಡವೆರ್ನ ಬರೋ ಕಲ್ಪನಾ ಜೋಕ್ಲಿಗ ಆಶಕಿರಣವನ್ನುಂಡು ಸಂಸ್ಥೆ ಕಟ್ಟಿದನ ಇಲ್ಲು ನೂದೇಕ್ ಮುಟ್ಟಿ ನೀಡ್ದವರ ಐಸೇಸ ಕಾರ್ಯಕ್ರಮ ದಿವೊಂದುಂಡು ಪಂಡ್ಯರ
ಕರಿನ 25 ವರ್ಷಲಿರ್ದು ಯಕ್ಷನಿಧಿ ಯೋಜನೆಡು ಕಲಾವಿದರಿಗೆ ಬೊಕ್ಕ 22 ವರ್ಷಲಿರ್ದು ಒಡಿಪು ಜಿಲ್ಲೆದ ಎಡ್ಡೆ ಕಲ್ಪನ ಬೊಕ್ಕ ಪಣ ಉಡುಪಿರವರಿ ದಿನ ಜೋಕ್ಲೆಗೆ ವಿದ್ಯಾಪೋಷಕ ಯೋಜನೆಡು ಸಹಾಯಕರೊಂದು ಬೈದಂಡು ವಿದ್ಯಾಪೋಷಕ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಇಲ್ಲು ಬೊಕ್ಕ ಕಲಾವಿದರಿಗೆ 10 ಇಲ್ಲು ಸೇರಿದು ಒಟ್ಟು 100 ಇಲ್ಲು ಕಟ್ಟಾದಂಡು ಈ ಸಾಧನೆದ ಖುಷಿನ ಪಟ್ಟೋನ್ಯರೆ ಜೂನ್ 28 ಸೂರು ನೂರರ ಸಡಗರ ಪಂಪನ ಕಾರ್ಯಕ್ರಮ ನುಡಿಪದ IYC ಸಭಾಭವನೋಡು ದೀವಂದ ಹೆಬ್ರಿ ತಾಲೂಕು ಶಿವಪುರದ ಕನ್ಮಂಡಡ್ ವಿದ್ಯಾಪೋಷಕ ವಿದ್ಯಾರ್ಥಿನಿ ಸಿಂಚನ ಕಟ್ಟಿದಿನ ನೂತನೇ ಇಲ್ಲ ಶತಸ್ಮೃತಿನ ಬುಡ್ದುಕೊರ್ಪುನ ಕಾರ್ಯಕ್ರಮ ನಡಪರೆಂಡೊಂದು ಗಂಗಾಧರರಾವ್ ಪಂಡ್ಯರ ಸುದೇವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಿರ ಕಾರ್ಯಕ್ರಮ ಉದಿಪನ ಮಲ್ತದ ಅನುಗ್ರಹ ಸಂದೇಶ ಕೊರ್ಪೆರ ಮಾಹೇ ಜತೆ ಕುಲಾಧಿಪತಿ ಡಾಕ್ಟರ್ HS ಬಳ್ಳಾಲ್ ಗುರುಕಾರ್ಮೆ ವಹಿಸುವೆರ ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರ CEO ರಾಘವೇಂದ್ರ ಭಟ್ ಸೂರು ನೂರರ ಸಂಪುಟ ಬಿಡುಗಡೆ ಮಲ್ಪೆರಂದು ಗುರುಕಾರ್ಯರು ಎಂ ಗಂಗಾಧರರಾವ್ ಪಂಡ್ಯರ ಯಕ್ಷಗಾನ ಕಲಾರಂಗದ ಕಾರ್ಯಂತರ ಮುರಳಿ ಕಡೆಕಾರ್ ಸುದ್ದಿ ಕೊಟ್ಟಡಿದ್ದೇರ. ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಇದು ಮನೆ ನಿರ್ಮಾಣ. 2012ರಲ್ಲಿ ಈ ಯೋಜನೆ ಆರಂಭಗೊಂಡಿತು. ಯಕ್ಷಗಾನ ಕಲಾವಿದ ಭೋಜ ಮರಕಾಲ ಹಾಗೂ ಅವನ ಮಗಳು ವಿದ್ಯಾಪೋಷಕನ ವಿದ್ಯಾರ್ಥಿನಿ ಪಲ್ಲವಿಗೆ ಮನೆ ಕಟ್ಟಲು ನಾವು ಆರಂಭಿಸಿದ್ದು. ಅದು ಮುಕ್ತಾಯವಾದಾಗ ಮುಂದೆ ಇದು ವಿಸ್ತೃತಗೊಂಡು 10ದ್ದು 100 ಆಯಿತು. ಇದೇ 100ನೇ ಮನೆ ಬರುವ ಜೂನ್ 28 ಭಾನುವಾರ ನಮ್ಮ IYC ಸಭಾಭವನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಪೂಜ್ಯ ಶ್ರೀ ಸೋದಿ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು. ಅದೇ ರೀತಿ ಅಧ್ಯಕ್ಷತೆಯನ್ನು ಶ್ರೀ ಮಾಹೆಯ ಸಹಕುಲಾಧಿಪತಿ ಶ್ರೀ HS ಬಲ್ಲಾಲ್ರು ನಿರ್ವಹಿಸಲಿದ್ದಾರೆ. ಬಂಟ್ವಾಳ ತಾಲೂಕದ ತೊಡಂಬಿಲ ಸೇಕ್ರೆಡ್ ಹಾರ್ಟ್ ಇಂಗ್ರೇಜಿದ ಕ್ಯಾಥೋಲಿಕ್ ಸಭಾ ಘಟಕದ ನಿಲೆಟ್ ಮಳೆ ಕೊಯ್ಲು ಅಭಿಯಾನ ಬಗ ತೂಪರಿಕೆ ಕಳ್ಳಿಗೆ ಗ್ರಾಮದ ಕನಪಾಡಿ ನೋಬರ್ಟ್ ಲೋಬೋ ಪನ್ಪನರ್ನ ಇಲ್ಲಲ್ದ ಜಾಲ್ಡ್ ನಡತಂಡ. ಬಂಟ್ವಾಳ ತಾಲೂಕದ ತೊಡಂಬಿಲ ಸೇಕ್ರೆಡ್ ಹಾರ್ಟ್ ಇಂಗ್ರೇಜಿದ ಕ್ಯಾಥೋಲಿಕ್ ಸಭಾ ಘಟಕದ ನಿಲೆಟ್ ಮಳೆ ಕೊಯ್ಲು ಅಭಿಯಾನ ಬಕ ತೂಪರಿಕೆ ಕಳ್ಳಿಗೆ ಗ್ರಾಮದ ಕನಪಾಡಿ ನಾಬರ್ಟ್ ಲೋಬೋ ಪನ್ಪನರ್ನ ಇಲ್ಲಲ್ದ ಜಾಗೇಡ್ ನಡತಂಡ. ಸೇಕ್ರೆಡ್ ಹಾರ್ಟ್ ಇಂಗ್ರೇಜಿದ ಧರ್ಮಗುರು ಆಂಟನಿ ಲೋಬೋ ಬಡ್ಸದ ನೀರನ್ನು ಬೋರ್ ಗುವೆಲ್ಗೆ ಕಂತು ನಂಚ ಮಲ್ಪನ ಬಗೆಟ್ ಬೊಕ್ಕ ಬಡ್ಸದ ನೀರಿನ ಗಲಸುನ ಬಗೆಟ್ ಜನಕ್ಲಿಗೆ ಮಾಹಿತಿ ಕೊರಿಯರ. ಕಳ್ಳಿಗೆ ಗ್ರಾಮ ಪಂಚಾಯತ್ PDO ಚಂದ್ರಾವತಿ ಪಾತಿಡ್ದು ಬೋರ್ ಗುವೆಲ್ಗೆ ನೀರು ಕಂತವನ ಮಹತ್ವದ ಮಾಹಿತಿ ಕೊಡದ ಇಂಚಿನ ಕಲಸುಲೆಗೆ ಪಂಚಾಯತದ ನೆಲೆಟ್ ಸರ್ಕಾರದ ಅನುದಾನವನ್ನು ಜನಕ್ಲಿಗೆ ಒದಗದು ಕೊರಿಯರೆ ಪ್ರಯತ್ನ ಮಲ್ಪನೊಂದು ಪಂಡ್ಯರ. ಕ್ಯಾಥೋಲಿಕ್ ಸಭಾ ತೊಡಂಬಿಲ ಘಟಕದ ಗುರುಕಾರ್ಯರು ಮೆಲ್ವಿನ್ ಮೊಂತೆರೋ ಕಾರ್ಯಂತರ ಶಾಲೆಟ್ ಲೋಬೋ ಕಾರ್ಯಕ್ರಮ ಇಟ್ಟರು. ಇದೆಲ್ಲ ಮಾಡುವಾಗ ನನಗೆ ತುಂಬ ಖುಷಿ ಆಗ್ತದೆ. ನೀರಿರಲಿಲ್ಲ ನಾನು 4 ಇಯರ್ಸ್ ಬರುವಾಗ. ಇವಾಗ ನನಗೆ ಇಲ್ಲೆಲ್ಲ ನೋಡುವಾಗ ಈ ಕೃಷಿ ಇದೆಲ್ಲ ನೋಡುವಾಗ ನನಗೆ ಇಲ್ಲೇ ನಿಲ್ಲುವಂಥ ಆಸೆ ಆಗ್ತದೆ. ನನಗೇನಿಲ್ಲ ಕೃಷಿದು ಜಾಗ ಎಂತ ಇಲ್ಲ, ಆದರೂ ನನಗೆ ಇದೆಲ್ಲ ನೋಡುವಾಗ ನಾನು ಮಾಡುವ ಕೃಷಿ ಎಲ್ಲ ಮಾಡುವ ಈಗೆಲ್ಲ ತುಂಬ ಖುಷಿ ಆಗ್ತದೆ ಹೇಳ್ಕೊಳ್ಳಿಕ್ಕೆ. ಇದು ನಿರಂತರವಾಗಿ ನಡೆಯಬೇಕಾದ ಒಂದು ಪ್ರಕ್ರಿಯೆ. ಇದು ಅನಾದಿ ಕಾಲದಿಂದಲೂ ಇದು ತನ್ನಷ್ಟಕ್ಕೆ ಪ್ರಕೃತಿ ದತ್ತವಾಗಿ ನಡೆಯುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಮಾನವನ ಕೆಲವೊಂದು ಕಾರ್ಯಚಟುವಟಿಕೆಗಳ ಫಲವಾಗಿ ನಾವು ಸ್ವಲ್ಪ ಈ ನೀರಿನ ಸಮಸ್ಯೆಯಿಂದ ನಾವು ಕಂಗೆಡ್ತಾ ಇದ್ದೇವೆ. ಆದ್ದರಿಂದ ಕಥೋಲಿಕ್ ಸಭಾ ತೊಡಂಬಿಲ ಘಟಕವು ಒಂದು ಹೆಜ್ಜೆ ಇಟ್ಟು ಅನೇಕ ಕಾರ್ಯಗಳನ್ನು ಇದರ ಮೊದಲಾಗಿ ಅವರು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತೊಂದು ಈ ಹೆಜ್ಜೆ ನಮ್ಮ ಕೊಳವೆ ಬಾವಿಗೆ ನೀರನ್ನು ಉಣಿಸುವಂತ ಮರುಪೂರ್ಣ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅದಕ್ಕೆ ಬೇಕಾದ ಎಲ್ಲ ಜಲ್ಲಿ ಆಗಿರ್ಬೋದು ಇತರ ಸಾಮಗ್ರಿಗಳನ್ನು ಹಂತ ಹಂತವಾಗಿ ತುಂಬಿಸಿ ಈಗ ನೀರನ್ನು ಪೂರ್ಣ ಮಾಡಲಿಕ್ಕೆ ಅಧಿಕೃತವಾಗಿ ನಮ್ಮ ಚರ್ಚಿನ ವಂದನೀಯ ಫಾದರ್ ಆಂಟನಿ ಲೋಬ್ರವರು ಅದಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಇಡಗಿನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.